ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಪ್ರತಿ ಸರಿ ನಾವು ವಿಭಿನ್ನ ರೀತಿಯಾದಂಥ ಅಡುಗೆಗಳನ್ನು ಹೇಳ್ಕೊಡ್ತೀವಿ. ಅದರಲ್ಲೂ ಕೂಡ ಬೇರೆ ಬೇರೆ ಅತಿಥಿಗಳು ಬಂದು ನಮಗೆ ಹೇಳ್ಕೊಡ್ತಾರೆ. ಹಾಗೆಯೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ಒಂದು ಅಡುಗೆಯನ್ನು ಹೇಳ್ಕೊಡ್ತಾ ಇರುವಂಥವರು 70ರ ತರುಣಿ ಶ್ರೀಮತಿ ವೀಣಾ ಕಾಮತ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇನ್ನೇನು 70 ಕಳೀತು, 71 ವರ್ಷ ಆಯಿತು. ಸೊ ನಿಮಗೂ ಕೂಡ 70ರ ತರುಣಿ ತಾವು. ಸೊ ಸ್ವತಂತ್ರ ಭಾರತದಲ್ಲಿ ಹುಟ್ಟಿದ್ದೀರಿ ಅಲ್ವಾ? ಸೊ ಮೊದಲ ಜನ್ರೇಷನ್ ಅಂತ ಹೇಳಬೇಕು ಸ್ವತಂತ್ರ ಭಾರತದ್ದು. ಸೊ ಆಗಿನ ಕಾಲದಕ್ಕೂ ಈಗಿನ ಕಾಲದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ? ಸೊ ನಿಮಗಂತೂ ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನಾಳೆ ಸ್ವಾತಂತ್ರ್ಯೋತ್ಸವ. ಹಾಗೆಯೇ ಇವತ್ತು ನಾಳೆಯನ್ನು ನಾವು ಮೊದಲಿಗೆ ಇವತ್ತಿನಲೇ ಶುರು ಮಾಡೋಣ ಅಂತ ಹೇಳಿ ಆಚರಣೆಯನ್ನು ಅಲ್ವಾ? ಸೊ ಯಾಕೆಂತ ಹೇಳಿದ್ರೆ ನೀವು ಕೂಡ ಬಂದಿದ್ದೀರಿ. ಸ್ವತಂತ್ರ ಭಾರತದ ಮೊದಲ ಮಗು ಅಂತ ಹೇಳ್ಬೋದು. ಆ ಟೈಮಿಂದ ನೀವು ಇರುವಂಥವ್ರು. ಎಸ್, ಸರಿ ಮೇಡಮ್, ನಮ್ಗೆ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ನಾನು ಹಲಸಿನ ಹಣ್ಣಿನ ಹಲ್ವಾ. ಎಸ್, ಸೊ ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೇನೆ ಸಂಭ್ರಮದಲ್ಲಿ ಸ್ವೀಟ್ ಮಾಡಿ ತಿನ್ನೋದು. ಖಂಡಿತ. ಸೊ ಆಗಿನ ಕಾಲದ್ದು ಮತ್ತು ಈಗಿನ ಕಾಲದ್ದು ವ್ಯತ್ಯಾಸವನ್ನು ಮೆಲುಕು ಹಾಕ್ಕೊಂಡು ಹಾಗೇನೆ ನಾವು ಅಡುಗೆನ ಮಾಡೋಣ. ಎಸ್, ಫಸ್ಟ್ ಹೇಗೆ ಶುರು ಮಾಡ್ಕೊಳ್ಳೋದು? ಫಸ್ಟ್ ನಮಗೆ ಒಂದು ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್. ಬಿಡಿಸಿ ಹಾಕ್ತೀನಿ. ಬೀಜ ಅಂತ ತೊಳೆಯೋ ಒಳ್ಳೇದಾಗುದು ಮೋದಕ ಇದೆಲ್ಲ ಮಾಡ್ಲಿಕ್ಕೆ. ಬರ್ಕೆಕ್ಕಿಂತ ಹಲ್ವಾ ಮಾಡ್ತಾ ಇದ್ದೀರಿ? ಹೌದು. ಇದು 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 ಓಕೆ. ಇದು ಬರ್ಕೆ ಹಣ್ಣು. ಇದು ಬರ್ಕೆ ನಿನ್ನೆ ಇತ್ತು, ಇದು ಇವತ್ತೇ ಹಣ್ಣಾದದು. ಓಹೋ. ಸೊ ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತಾ? ಹೌದು. ಇದನ್ನು ಸ್ವಲ್ಪ ಸೊ ಬರೀ ಇಷ್ಟನ್ನು ಮಾತ್ರ ನಾವು ಗ್ರೈಂಡ್ ಮಾಡ್ಕೊಳ್ಳೋದು? ಹೌದು. ನೀರು ಹಾಕ್ಬೇಕಾ? ಬೇಡ. ಏನು ಬೇಡ, ಅದು ನೀರು ಬಿಡ್ತದೆ. ಮಳೆಗಾಲದ್ದು ಹೀರ್ತದೆ ನೀರು. ಮಳೆಗಾಲದ ಹಲಸಿನ ಹಣ್ಣು, ಅದರಲ್ಲಿ ನೀರು ಕೂಡ ಹೀರ್ಕೊಂಡಿರುತ್ತೆ. ಸೊ ಹಾಗಾಗಿ ಕೆಲವರು ಹೇಳ್ತಾರೆ ಮಳೆಗಾಲದಲ್ಲಿ ಹಣ್ಣನ್ನು ಹಾಗೆ ತಿನ್ನಬಾರ್ದು ಅಂತ ಹೇಳಿ. ಹೌದು. ಸೊ ಫುಲ್ ಪೇಸ್ಟ್ ಆಗಿದೆ, ಸಾಕು ಅನ್ಸುತ್ತೆ. ಆಯ್ತು. ಓಕೆ, ಆಯ್ತು. ನೆಕ್ಸ್ಟ್ ಬಾಣಲೆ ಇಟ್ಕೊಳ್ಳೋದು. ಓಕೆ. ಫಸ್ಟ್ ತುಪ್ಪ ಹಾಕ್ತೀನಿ. ಸೊ ಇದು ಜಟ್ಪಟ್ ಆಗುತ್ತಾ ಅಲ್ವಾ? ಎಷ್ಟು ದಿನ ಇಟ್ಕೊಳ್ಳೋಕ್ಕಾಗತ್ತೆ ಇದು ಈ ಅಲ್ವಾ? ಇದು 1 ತಿಂಗಳು ಏನಾಗುದಿಲ್ಲ. 1 ತಿಂಗಳು? ಇಲ್ಲ. ಓಹೋ, ಏನಾಗುದಿಲ್ಲ. ಅದಂದ್ರೆ ಹಲ್ವಾ ಅಲ್ಲ. ಸರಿ, ತಳ ಬಿಡುವವರೆಗೆ ತುಪ್ಪ ಮೇಲೆ ಸೈಡ್ ಬಿಡುವವರೆಗೆ ನಾವು ಇದು ಮಾಡಬೇಕಲ್ಲ, ಬೇಯಿಸ್ಕೊಳ್ಬೇಕು. ಬಾಕಿ ಹಲ್ವದ ಹಾಗೆ ಏನಾಗುದಿಲ್ಲ. ಸೊ
ಸೊ ಹೇಳಿ, ಇದು ನೀವು ಸ್ವತಂತ್ರ ಭಾರತದಲ್ಲಿ ಹುಟ್ಟಿದ್ದು. ಸೊ ನೀವು ಚಿಕ್ಕ ಮಗು ಇರುವಾಗ ಆಗಿನ ವಾತಾವರಣ ಎಲ್ಲ ಹೇಗಿರ್ತಾ ಇತ್ತು? ಅಂದರೆ ಇಮಿಡಿಯೇಟ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಷ್ಟೇ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ನೆನಪಿರುವಂಥದ್ದು ಹೇಗೆ? ನನಗೆ ನೆನಪಿರೋ ಮಟ್ಟಿಗೆ ನಮಗೆ ಸರಿಯಾಗಿ ಒಂದು ಊಟ ತಿಂಡಿ ಏನಿರಲಿಲ್ಲ ಸರಿಯಾಗಿ. ಎಲ್ಲರೂ ತಿಂದು ಹೊರಗಿನ ದೇಶದವರು ತಿಂದು ಉಳಿದದ್ದು ಆ ಗೋಧಿ, ರಾಗಿ ಮತ್ತು ಹೀಗೆ ನಾವು ಸ್ವತಂತ್ರ ಸಿಕ್ಕಿದ ನಂತರ ತಿಂದ ಹಾಗೆ ಮುಂಚಿನ ಕಾಲದಲ್ಲಿ ಇರಲಿಲ್ಲ. ಅವ್ರು ಕೊಟ್ಟದನ್ನು ನಾವು ತಿನ್ನೋದು. ನಮ್ಮ ದೇಶದಲ್ಲಿ ನಾವೇ ಹೌದು, ಆಗ ನಾವು ಬಡವರು ಪಂಚಾಮೃತ ಅಂತ. ಸೊ ಈಗ ರುಬ್ಬಿಟ್ಟು ಇರೋಂಥ ಹಲಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು 2 ಬಗೆಯ ಹಲಸಿನ ಹಣ್ಣು ಯಾಕೆ? ಅಲ್ಲ, ಅದು ಅಂದರೆ ಸ್ವಲ್ಪ ಬರ್ಕೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಕೊಡ್ತದೆ. ಅಂದರೆ ತುಳುವೆ ನೀರು ಕುಡಿತಿರ್ತಲ್ಲ ಈಗ ಮಳೆಗಾಲದಲ್ಲಿ, ಸ್ವಲ್ಪ ಬರ್ಕೆ ಸಿಹಿ ಇರ್ತದೆ ತುಳುವೆಗಿಂತ, ಟೇಸ್ಟ್ ಕೊಡ್ತದೆ ಅಷ್ಟಾಗಿ. ಸರಿ, ಒಂದು ಸಲ ಮೇಲೆ ಕಡೆ ಮಾಡೋದು ಒಂದು 5-10 ನಿಮಿಷ. ಸೊ ಹಾಗೆ ಅದರಲ್ಲಿ ಮಗ್ಚ್ತಾ ಬೇಯಿಸ್ಕೊಳ್ಬೇಕು. ಸೊ ನಿಮ್ಮ ತಂದೆ ಕೂಡ ಏನಾದರೂ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ರ? ಹೌದು, ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಆಗಿನ ಕಾಲದವ್ರು ತುಂಬ ಇದು ಅಲ್ಲ. ನಮಗೊಂದು ಬ್ರಿಟಿಷರ ಕಾಲದಿಂದ ಬಿಡುಗಡೆ ಆಗಬೇಕು, ನಮ್ಮ ಇಂಡಿಯಾವನ್ನು ನಾವು ಆಳಿಸಬೇಕು, ಅವರ ದಬ್ಬಾಳಿಕೆಯಿಂದ ನಾವು ಇದು ಮಾಡಬೇಕೆಂದು ಹೊರಗಿನ ಆಗ ಆ ಸಮಯದಲ್ಲಿ ತುಂಬ ಜನ ಹೋರಾಟ ಮಾಡಿದ್ದಾರೆ. ಆದರೆ ನನಗೆ ಸ್ವಲ್ಪ ಸ್ವಲ್ಪ ನೆನಪು. ನನ್ನ ತಂದೆ ತೀರು ಹೋಗುವಾಗ ನನಗೆ ಒಂದು 6-7 ವರ್ಷ ಸರಿ ನೆನಪು. ಆದರೆ ತಾಯಿ ಹೇಳ್ತಿದ್ರು ಎಷ್ಟೆಲ್ಲ ಫೈಟ್ ಮಾಡೋದು, ಜೈಲ್ ಸೆರೆಮನೆ ವಾಸ ಮಾಡಿದ್ದಾರೆ, ಅದೊಂದು ನೆನಪು ಅಷ್ಟೇ. ಅದು ತುಂಬ ದೊಡ್ಡವಳಲ್ಲ, 1ನೇ ಕ್ಲಾಸ್. ಅದಕ್ಕೆ ಹೇಳೋದಲ್ವಾ, ನಾವೇನೇ ಇದ್ರೂ ನಾವು ಸ್ವತಂತ್ರರಾಗಿರ್ಬೇಕು. ಈಗಲೂ ಕೂಡ ಮಹಿಳೆಯರು, ನಾವು ಹೇಳೋದಂತ ಹೇಳಿದ್ರೆ ಮಹಿಳೆಯರು ಕೂಡ ಹೆಚ್ಚಾಗಿ ಸ್ವತಂತ್ರವಾಗಿರ್ಬೇಕು, ಅವರ ಕಾಲಲ್ಲಿ ಅವರೇ ನಿಲ್ಲಬೇಕು. ಅಂದ್ರೆ ಈಗ ಸ್ತ್ರೀಯರಿಗೆ ಸ್ವಉದ್ಯೋಗಕ್ಕೆ ಎಲ್ಲ ಉತ್ತೇಜನ ಕೊಡ್ತಾರೆ. ಇಷ್ಟೆಲ್ಲ ಉತ್ತೇಜನ ಕೊಡುವಾಗ ಅದನ್ನೆಲ್ಲ ಬಳಸ್ಕೊಳ್ತಾರೆ ಖಂಡಿತ. ಈಗ ಸಾಧಾರಣ ದಪ್ಪ ಆಗ್ತಾ ಬಂತು. ಇದಕ್ಕೆ ನಾವು ಚಿರೋಟಿ ರವವನ್ನು ಒಂದು ಕಪ್ ಚಿರೋಟಿ ರವ, ಇದು ಡಬ್ಬಲ್ ಇದ್ರೆ ಅದು ಸ್ವಲ್ಪ ಅದರ ಅರ್ಧದಷ್ಟು. ಈಗ ಅದನ್ನು ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ತುಪ್ಪದಿಂದ ಹುರಿದಿಟ್ಟಿದ್ದೇನೆ. ಮೊದಲೇ ಹುರಿದಿಟ್ಕೊಳ್ಬೇಕು. ಹೌದಾ? ಚಿರೋಟಿ ರವೆ ಸ್ವಲ್ಪ ಬೇಗ ದಪ್ಪ ಆಗ್ತದೆ ಅಂತ. ಇಲ್ದಿದ್ರೆ ಇದು ಹಲಸಿನ ಹಣ್ಣು ಹಾಗೆ ಸಾಫ್ಟ್, ತೀರಾ ಸಾಫ್ಟ್ ಆಗುತ್ತೆ ಹಾಗೆ. ಸರಿ, ಒಂದೇ ಲೆಕ್ಕ ಬೆರೆಸ್ಕೊಳ್ಳೋದು. ಗಂಟು ಬಾರದಾಗೆ ಅದನ್ನ ಕಲಿಸ್ಕೊಳ್ತಾ ಇರಬೇಕು. ಸೊ ಇದನ್ನ ಐಸ್ ಕ್ರೀಮ್ ಜೊತೆ ತಿನ್ನೋದಕ್ಕಾಗತ್ತಾ? ಆಗ್ತದೆ. ಈಗ ಕ್ಯಾರೆಟ್ ಹಲ್ವಾ ನಾವು ಐಸ್ ಕ್ರೀಮ್ ಜೊತೆ ತಿನ್ನಿಲ್ವಾ? ಹಾಗಾದ್ರೆ ಬೆಸ್ಟ್ ಅಂತ ಹೇಳಿದ್ರೆ ನಮ್ಮ ಡೈರಿ ಡೇ ಐಸ್ ಕ್ರೀಮ್ ಅವರ ಡಿಫ್ರೆಂಟ್ ಫ್ಲೇವರ್ಸ್ ಐಸ್ ಕ್ರೀಮ್ ಇದೆ. ಸೊ ಅದ್ರ ಜೊತೆಗೆ ಟೇಸ್ಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದೇನು ಗೊತ್ತಾ ವಿಶೇಷ ಅಂತ ಹೇಳಿದ್ರೆ, ಡೈರಿ ಡೇ ಅವ್ರದ್ದು ಪಾನ್ ಐಸ್ ಕ್ರೀಮ್ ಇದೆ. ಸೊ ನಿಮಗೆ ಈ ರೀತಿಯಾಗಿ ಪಾನ್ ಐಸ್ ಕ್ರೀಮ್ ಸಿಗುತ್ತೆ. ಸೊ ನಾವು ಮೊದಲೆಲ್ಲ ವೀಳ್ಯದೆಲೆ ಎಲ್ಲ ಹಾಕಿ ತಿಂತಾ ಇದ್ರಲ್ಲ, ಈಗ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಎಲ್ಲ ಫ್ಲೇವರ್ಸ್. ನಾನು ಅದಕ್ಕೆ ಸಕ್ಕರೆ ಹಾಕ್ತೀನಿ. ಎಷ್ಟು ನಾವು ಹಲಸಿನ ಹಣ್ಣಿನ ಇದು ತಗೊಂಡಿದ್ದ ಅದಕ್ಕೆ ಸರಿ ಸಕ್ಕರೆ, ಹಲಸಿನ ಹಣ್ಣಿನ ಸಮ ಪ್ರಮಾಣದಲ್ಲಿ ಇದು ಸಕ್ಕರೆ ಪುಡಿ ಮಾಡಿ, ಸಕ್ಕರೆ ಪುಡಿ ಬೇಗ ಆಗ್ತದೆ ಅಂತ ಹೇಳಿ. ಸೊ ಆಸ್ ಇಟ್ ಈಸ್ ಹಲಸಿನ ಹಣ್ಣು ಸ್ವೀಟ್ ಇರುತ್ತೆ, ಬಟ್ ಈಗ ಮಳೆ ಇರೋದ್ರಿಂದ ಸ್ವಲ್ಪ ಚಪ್ಪೆ ಅದು ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ ಅಂತ ಹೇಳಿ. ಓಕೆ, ಈಗ ನಾನು ದ್ರಾಕ್ಷಿ ಇದು ಗೋಡಂಬಿ ಓಕೆ ತುಪ್ಪದಲ್ಲಿ ಹುರಿದು ತಂದಿದ್ದೆ, ಇಟ್ಕೊಂಡಿರುವಂಥದ್ದು. ಈಗ ಒಂದೇ ಲೆಕ್ಕ ನಾನು ಬೆರೆಸ್ಕೊಳ್ತೇನೆ. ಓಕೆ, ತುಪ್ಪ ಈಗ ತಕ್ಷಣಕ್ಕೆ ನೋಡಿದಾಗ ಹಲಸಿನ ಹಣ್ಣಿಂದು ಅಂತ ಗೊತ್ತಾಗೋದಿಲ್ಲ. ನೋಡಿದ್ದೆ ಶೀರಾ ತಗೊಂಡು ಶೀರಾ ಎಕ್ಸಾಕ್ಟ್ಲಿ, ಕೇಕ್ ಶೀರಾ ಮಾಡ್ತೇವಲ್ಲ. ಇದು ಸರಿ ಬೆರೆಸ್ನ ಸುತ್ತು ತುಪ್ಪ ಬಚ್ಚಿ ಬಿಡಬೇಕು. ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಅಷ್ಟರವರೆಗೆ ನಾವು ಬೆರೆಸ್ಕೊಳ್ತಾ ಇರೋದು, ಗಂಟು ಬಿಡೋದಾಗೆ.
ಹಾಕಿ ಆಗ್ತಾ ಬಂತು. ಒಂದು ಮುದ್ದೆ ಬರೋವರೆಗೂ ಮುದ್ದೆ ಅಂದರೆ ಥರ ಸೈಡ್ಸ್ ಬಂತು. ಎಲ್ಲ ಅದು ಬಿಡ್ತಾ ಇದು ಇರಬೇಕು. ಸಕ್ಕರೆ ಎಲ್ಲ ಹಾಕಿದೆ ನೋಡಿ. ಈಗ ಓಕೆ. ಸೈಡಿಗೆ ತುಪ್ಪ ಬಿಡ್ತಾ ಉಂಟು. ಒಂದು ಮುದ್ದೆ ಥರ ಬರ್ತಾ ಇದೆ ಈಗ. ಈ ರೀತಿ ಬಂದರೆ ಇದು ಆಯಿತು ಅಂತ ಹೇಳಿ. ಸೊ ಇನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕೊಂಡ್ರೆ ರೆಡಿ ನೋಡಿ. ಒಂದೇ ಲೆಕ್ಕ ಆದರೆ ಅದಕ್ಕೆ ಒಂಚೂರು ಹಿಡಿಯುದಿಲ್ಲ ನನಗೆ. ಖಂಡಿತ. ಹಲಸಿನ ಹಣ್ಣಿನ ಹಲ್ವಾ ರೆಡಿ. ತಿಂದು ಹೇಗೆ ಆಗಿದೆ ಅಂದ್ರೆ ನೋಡಿ. ಬಿಸಿ ಬಿಸಿ ಹಲಸಿನ ಹಣ್ಣಿನ ಹಲ್ವಾ ತೀರಾ ಬಿಸಿ ಇದೆ. ಈಗ ಟೇಸ್ಟ್ ನೋಡೋಕ್ಕಾಗಲ್ಲ, ತಣ್ಣಗಾದ್ಮೇಲೆ ಅರ್ಧ ಗಂಟೆ ಅದು ತಣಿಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಹೊಸ ರೀತಿಯಾದಂಥ ಹೊಸ ವಿಭಿನ್ನವಾದಂಥ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿ ಹಲಸಿನ ಹಣ್ಣಿನ ಹಲ್ವಾ. ಸೊ ನಾನಂತೂ ಇದುವರೆಗೂ ತಿಂದೇ ಇಲ್ಲ. ಸೊ ಹಲ್ವಾ ತಿಂತೀವಿ, ಅದು ಕೂಡ ಬಾಳೆಹಣ್ಣಿನ ಹಲ್ವಾ ಅಂಥೇಳಿ ಅದು ಕೂಡ ಸಿಗುತ್ತೆ. ಬಟ್ ಹಲಸಿನ ಹಣ್ಣಿಂದು ಇಲ್ಲ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹಲಸಿನ ಹಣ್ಣಿನ ಹಲ್ವಾ ತಯಾರಿಸುವ ವಿಧಾನ. ಮೊದಲು ಹಲಸಿನ ಹಣ್ಣಿನ ಹೋಳನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ತುಪ್ಪವನ್ನು ಬಿಸಿ ಮಾಡಿಕೊಂಡು ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕಿ ಕೈ ಬಿಡದೆ ತಿರುವುತ್ತಾ ಮಗುಚುತ್ತಾ ಬೇಯಿಸಿ. ಬೆಂದ ನಂತರ ತುಪ್ಪದಲ್ಲಿ ಹುರಿದ ರವೆ ಹಾಕಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಬಳಿಕ ಹಲಸಿನ ಹಣ್ಣಿನ ಸಮ ಪ್ರಮಾಣದಲ್ಲಿ ಸಕ್ಕರೆ ಪುಡಿ, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ ಹಾಗೂ ತುಪ್ಪ ಹಾಕಿ ಮಗುಚುತ್ತಾ ಬೇಯಿಸಿ. ಕೊನೆಯಲ್ಲಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ಹಲಸಿನ ಹಣ್ಣಿನ ಹಲ್ವಾ ಸವಿಯಲು ಬಲು ರುಚಿ. ಒಂದು ಕಡೆ ಹಲಸಿನ ಹಣ್ಣಿನ ಹಲ್ವಾ ತಣ್ಣಗಾಗ್ತಾ ಇದೆ. ಯಾವಾಗ ಟೇಸ್ಟ್ ನೋಡ್ತೀನಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡಿಶ್ಗೂ ಅವರು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಸುಮ್ಮನೆ ಯಾಕೆ? ಸೊ ಅವರೆಲ್ಲ ಪ್ರಿಪೇರ್ ಮಾಡ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಒಂದಂತೂ ಸ್ವೀಟ್ ಡಿಶ್ ರೆಡಿ ಆಗಿದೆ, ಟೇಸ್ಟ್ ನೋಡಬೇಕು ಅಷ್ಟೇ. ಸೊ ತಣ್ಣಗಾಗ್ತಾ ಇರಲಿ. ನೆಕ್ಸ್ಟ್ ಡಿಶ್ಗೆ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದಾರೆ. ಯಾವ ಡಿಶ್ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ಖಾರ ಅಂದರೆ ನೂಡಲ್ನಿಂದ ನೋಡಿದೆ ನಾನು, ನೂಡಲ್ಸ್ ನೋಡಿದೆ ನಾನು. ಹೊಟ್ಟೆ ಬೇಗ ಚುರು ಚುರು ಅಂತಿದೆ ಈಗ. ಬಿರಿಯಾನಿ ಮಾಡೋದು. ನೂಡಲ್ ಇಟ್ಟು ಮಾಡಿ. ಓ, ಪ್ರಾನ್ಸ್, ಐ ಮೀನ್ ಪ್ರಾನ್ಸ್ ನೂಡಲ್ಸಾ? ನೂಡಲ್ಸ್ ಇದೆ, ಪ್ರಾನ್ಸ್ ಇದೆ, ಹಾಗಾಗಿ ಪ್ರಾನ್ಸ್ ನೂಡಲ್ಸ್ ನೋಡೋಣ ಹೇಗಿರುತ್ತೆ ಟೇಸ್ಟ್. ನನಗಂತೂ ಈಗ ಹಸಿವು ಜಾಸ್ತಿ ಆಯಿತು. ಶುರು ಮಾಡೋಣ. ಓ ಎಸ್, ಫಸ್ಟ್ಗೆ ಏನು? ಫಸ್ಟಿಗೆ ಒಂದು ಬಣಲೆ ಇಡೀರಿ. ಬಾಣಲೆ ಇಟ್ಕೊಳ್ಬೇಕಾ? ಇದನ್ನು ಎಟ್ಟಿ ಒಂದು ಸ್ವಲ್ಪ ಬಡಿಬೇಕು. ಸರಿ, ಮಸಾಲೆ ತಗಲಿಕ್ಕೆ ಓಕೆ. ಒಂಚೂರು ನೀರು ಹಾಕಿ. ನೀರು ಹಾಕ್ಬೇಕಾ? ಹೌದು, ಒಂಚೂರು ಹಾಕ್ಬಾರ್ದು. ಈಗ ನಾನು ಇದನ್ನು ಎಟ್ಟಿಯನ್ನು ಅದರಲ್ಲಿ ಹಾಕ್ತೇನೆ. ಸೊ ಇದಕ್ಕೆ ಆಯಿಲ್ ಹಾಕ್ಕೊಳ್ತೀನಿ. ಹಾಕ್ಕೊಳ್ಳಿ, ಸ್ವಲ್ಪ ಬೇಕಾಗ್ತದೆ. ಸರಿ, ಹಾಗಾದರೆ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು. ಗೊತ್ತೇ ಇದೆ ನಿಮಗೆ, ಹೆಲ್ದಿ ಟೇಸ್ಟಿ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಯೂಸ್ ಮಾಡೋದು. ಎಸ್. ಸೊ ಹಾಗಾಗಿ ಹೆಚ್ಚಿಗೆ ಹೇಳಬೇಕು ಅಂತ ಇಲ್ಲ. ಸೊ ಸ್ವಲ್ಪ ಸಿಗಡಿ ನಿಮಗೆ ಅಂದರೆ ಇದು ಸ್ವಲ್ಪ ಸಾಕು. ಅದಕ್ಕೆ ಯಾವುದು ಒಳ್ಳೆಯದು ಆರೋಗ್ಯಕ್ಕೆಂದು ನಾವು ನೋಡ್ತೇವಲ್ಲ, ಖಂಡಿತವಾಗ್ಲೂ ಉಪಯೋಗಿಸಿ ಅದು ಸರಿ ಕಂಡ್ರೆ ಅದನ್ನೇ ಯೂಸ್ ಮಾಡೋದು. ಎಸ್, ನಿಮ್ಮನ್ನು ನೋಡ್ತಾ ಇರುವಾಗ ಗೊತ್ತಾಗುತ್ತೆ ಹೆಲ್ದಿ ಫುಡ್ಡೇ ನೀವು ಪ್ರಿಫರ್ ಮಾಡ್ತೀರಿ. ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ತೀರಿ ಅಂದರೆ ಖಂಡಿತವಾಗ್ಲೂ ನಿಮಗೂ ಇದು ಅಚ್ಚುಮೆಚ್ಚು ಅಂತ ಹೇಳಿದರೆ ಅದು ಕೂಡ ಹೆಲ್ದಿ ಅಂತ ಅರ್ಥ. ಸೊ ಆಯಿಲ್ ಇದು. ಎಸ್, ಈಗ ನೋಡಿ ಅದು ಎಟ್ಟಿ ಸ್ವಲ್ಪ ಚಕ್ಕುಲಿ ಆಯಿತು, ಬೆಂದ ಹಾಗೆ. ಇನ್ನು ಬಂದ್ ಮಾಡ್ತೇನೆ. ಆಫ್ ಮಾಡ್ಕೊಳ್ಳೋದಾ?
ಕೆಳಗಿಡ್ತೇನೆ. ಓಕೆ. ಸ್ವಲ್ಪ ಉಪ್ಪನ್ನು ಬೆರೆಸ್ತೇನೆ. ಹ್ಞೂ. ಸ್ವಲ್ಪ ಪೆಪ್ಪರ್ ಪೌಡರ್, ಓಕೆ. ಸ್ವಲ್ಪ ಚಿಲ್ಲಿ ಪೌಡರ್, ಹ್ಞೂ. ಸ್ವಲ್ಪ ಅರಸಿ ನೋಡಿ, ಹ್ಞೂ. ಇದು ಜಿಂಜರ್ ಗಾರ್ಲಿಕ್ ಕಾಯಿ ಮೆಣಸು ಎಲ್ಲ ಒಟ್ಟಿಗೆ ಹಾಕಿ ಕಾಯಿ paste ಮೆಣಸು ಮಾಡಿದ್ರಿ. ಜಿಂಜರ್ ಗಾರ್ಲಿಕ್. ಗಾರ್ಲಿಕ್. ಓಕೆ. ಒಂದು ಸ್ಪೂನಿನಷ್ಟು. ಓಕೆ. ಸೊ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಮತ್ತೆ ಅದನ್ನೇ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಅರೆ ವಾ. ಸೊ ಇನ್ನೊಂದು ಹೇಳ ನಿಮಗೆ, ಇನ್ನೊಂದು ಈಸಿ ವೇ. ಈಗ ನಾವು ಸೀ ಫುಡ್ಡಿಂದ ಇದನ್ನು ನೀವು ಸಿಗಡಿ ಮೀನನ್ನು ಹಾಗೇನೆ ನೀವು ಮ್ಯಾರಿನೇಟ್ ಮಾಡಿ ಡೀಪ್ ಫ್ರೈ ಮಾಡ್ತೀರಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮದು ಗಾದ್ರೆ ಅವರ ಸೀ ಫುಡ್ ಪ್ರೀಮಿಯಂ ಸೀ ಫುಡ್ ಇದೆ. ಅಂದರೆ ಅದರಲ್ಲಿ ಏಡಿ ಮೀನಿಂದ ತಯಾರಿಸಿದಂಥ ಬೇರೆ ಬೇರೆ ಇದು ಪ್ರಾಡಕ್ಟ್ಸ್ ಇದೆ, ಡಿಶಸ್ ಇದೆ. ಸೊ ನೀವೀಗ ಹೇಗೆ ಡೀಪ್ ಫ್ರೈ ಮಾಡಿ ಇದನ್ನು ಮಾಡ್ತಾ ಇದ್ದೀರೋ, ಸೊ ಹಾಗೇನೆ ಅದನ್ನು ಕೂಡ ಪ್ಯಾಕೆಟ್ ಕಟ್ ಮಾಡಿ ಡೀಪ್ ಫ್ರೈ ಮಾಡಿ ಹಾಗೇನೆ ನೆಕ್ಸ್ಟ್ ಇನ್ನು ನೀವು ನೂಡಲ್ಸ್ ಮಾಡ್ಕೊಳ್ಳುವಾಗಲೂ ಕೂಡ ಅದನ್ನು ಬಳಸ್ಕೊಳ್ಬೋದು. ಆ್ಯಂಡ್ ಹಾಗೇನೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಫ್ರೈ ಮಾಡಿ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನಾನಂತೂ ಟೇಸ್ಟ್ ಮಾಡಿದ್ದೀನಿ, ವೆರಿ ಟೇಸ್ಟಿ. ನಾನು ಮಾಡಲಿಲ್ಲ, ಇನ್ನು ಮಾಡಿ ನೋಡ್ತೇನೆ. ಖಂಡಿತ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗ್ಬೋದು. ಎಲ್ರಿಗೂ ಕೂಡ ಹೇಳಿ. ಹಾಗೆಯೇ ಯಾಕೆ ಅಂತ ಹೇಳಿದರೆ, ನಾನು ಹೆಚ್ಚಾಗಿ ಏಡಿ ಮೀನನ್ನು ತಿನ್ನುವಂಥವಳಲ್ಲ. ಆದರೆ ಇದನ್ನು ತಿಂದ ನಂತರ ಯಾವಾಗಲೂ ನನಗೀಗ ಬೇಕು. ಜಾಸ್ತಿ ತಿನ್ನೋದು. ಹೋ, ಹಾಗಾದರೆ ನಿಮಗಿದು ಬೆಸ್ಟ್ ಇದು. ಸೊ ಅವ್ರದ್ದು ಡಿಫ್ರೆಂಟ್ ಇದು ರೆಸಿಪೀಸ್ ಕೂಡ ಇದೆ ಅದರಲ್ಲಿ. ಸೊ ನೀವು ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು. ಈಗ ನೀವು ಹೇಗೆ ಇದನ್ನು ನೂಡಲ್ಸ್ ಮಾಡ್ತಾ ಇದ್ದೀರೋ ಹಾಗೇ ಬೇರೆ ರೆಸಿಪಿ ಕೂಡ ಮಾಡಲಿಕ್ಕಾಗುತ್ತೆ. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಐ ಗೆಸ್ ನಿಮ್ಗೆ ಈ ಕಡೆ ಹತ್ರ ಆಗುತ್ತಲ್ಲ. ಹೌದು. ಈಗ ಇದನ್ನು ಡೀಪ್ ಫ್ರೈ ಮಾಡಿ ತೆಗಿತೀನಿ. ಸೊ ಸ್ಪೂನಲ್ಲಿ ಹಾಕ್ಕೊಳ್ಳೋದು ಒಳಿತು ಅನಿಸುತ್ತೆ. ತಗೋ. ಸೊ ಈ ರೀತಿ ಮಾಡಿದ್ರಿಂದ ನಿಮ್ಗೆ ಫ್ರೈಡ್ ಫ್ಲೇವರ್ ಕೂಡ ಸಿಗುತ್ತೆ. ಹೌದು, ಎಲ್ಲ ಹಾಕಿದ್ದೇವಲ್ಲ ನಾವು. ಪೆಪ್ಪರ್ ಪೌಡ್ರ್, ಅರಸಿನ, ಮೆಣಸಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ಟೇಸ್ಟ್ ಕೊಡ್ತದೆ ತಿನ್ನುವಾಗ. ಇನ್ನಾಗುತ್ತೆ ಬಂತು. ಇದನ್ನು ತೆಗಿ, ಒಂದು ಗ್ಯಾಸ್ ಬಂದ್ ಮಾಡುವ. ಓಕೆ. ಸೊ ನೆಕ್ಸ್ಟ್ ಇನ್ನು ಹಾಗಾದ್ರೆ ಇದು ತಗೊಳ್ಳೋಣ. ಗ್ಯಾಸ್ ಬಂದ್ ಮಾಡಿದ್ದು ಇದ್ರ ಮೇಲೆ ಇಟ್ಕೊಂಡು. ಓಕೆ. ಸೊ ಎಲ್ಲ ಅರೋಮ ಬರ್ತಾ ಇರುವಾಗ ಹಸಿವು ಜೋರಾಗ್ತಾ ಇದೆ. ನೆಕ್ಸ್ಟ್ ಇನ್ನೇನು ಮಾಡ್ಕೊಳ್ಳೋದು? ಈ ಕಾವಲಿ ಸೈಡಿಗಿಟ್ಟು ಇನ್ನೊಂದು ಬಣ್ಣಲ್ಲಿನ್ನು. ಹಾಂ, ಈ ಕಡೆ ಇಲ್ಲ. ಡನ್. ಎಸ್. ಸೊ ಅದೇ ಮಸಾಲೆದ್ದು ಕಡಾಯಿ, ಇದೇ ಎಣ್ಣೆಯನ್ನು ಇದಕ್ಕೆ ಹಾಕಿ ಒಗ್ಗರಣೆ ಮಾಡೋದು. ಓಕೆ. ಸೊ ಬಿಸಿ ಇದೆ, ಅದರ ಫ್ಲೇವರ್ಸ್ ಕೂಡ ಇನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ. ಒಂಚೂರು ಬಿಡಿದೆ. ಹಾಂ, ಸಾಕು ಸಾಕು. ಎಣ್ಣೆ ಕಾದಿದೆ. ಈಗ ಈರುಳ್ಳಿಯನ್ನು ಬಾಡಿಸ್ಕೊಳ್ತೀನಿ. ಓ ಎಸ್. ಸೊ ನೀವು ಸ್ವಾತಂತ್ರ್ಯ ದಿನಾಚರಣೆ ಇಂಥ ಸಂದರ್ಭದಲ್ಲಿ ಡಾನ್ಸ್ ಎಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಹಾಡು ಕೂಡ ಲೇಜಿಮ್ನಲ್ಲಿ ದೇಶಭಕ್ತಿ ಗೀತೆ, ಲೇಜಿಮ್ನಲ್ಲಿ, ಲೆಜಿಮ್ಸ್ ಅಲ್ಲಿ ತುಂಬ ಟೆಂಬಲ್ಸ್, ಲೇಜಿಮ್, ತುಂಬ ಕಡೆ ಪ್ರೈಸ್ ಗಳಿಸ್ತೇನೆ. ಓಕೆ. ಸೊ ಇದೇ ಸಂದರ್ಭದಲ್ಲಿ ಒಂದು ದೇಶಭಕ್ತಿ ಗೀತೆ ಹಾಡ್ಬೋದಾ? ಹಾಂ, ಖಂಡಿತ. ತುಂಬ ಇಷ್ಟ. ಹೇಳಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಇಂದು, ಇದುವೇ ನವಗಾನ, ಇದುವೇ ನವಗಾನ.
ದುಡಿದರು ಕಾಣುತ್ತ ಕೇಶವರೆಂದು ಐಕ್ಯದ ಸುಂದರ ಕನಸು ಪಣ ತೊಡಿರೆಂದು ಮಾಡುವೆನೆಂದು ಎಲ್ಲವನೂ ನನಸು ಎಲ್ಲವನೂ ನನಸು. ಸೂಪರ್ಬ್ ಆಗಿತ್ತು ಮೇಡಮ್, ಒಳ್ಳೆ ಹಾಡು. ಉದ್ದ ಉಂಟು, ಅದನ್ನು ಹೇಳ್ತಾ ಇದ್ದೀನಿ ಮಾಗವರಿಗೆ. ಓಕೆ, ಈಗ ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಓಕೆ, ಸೊ ಈರುಳ್ಳಿ ಆಯಿತು, ಕ್ಯಾರೆಟ್ ಕೂಡ ಕ್ಯಾರೆಟ್ ಆಯಿತು. ಬಂದಿದೆ. ಈಗ ಒಂದು ಕ್ಯಾಪ್ಸಿಕಮ್ ಅದನ್ನು ತುಂಡು ಮಾಡಿ ಅದಕ್ಕೆ ಕರಿಸು. ಹಾಗೂ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ. ಇದನ್ನು ಸ್ವಲ್ಪ ಅದರಲ್ಲಿ ಬಾಡಿಸ್ಕೊಳ್ಳು. ಇದೀಗ ಕ್ಯಾಪ್ಸಿಕಮ್ ಆಯಿತು, ಕ್ಯಾರೆಟ್, ಟೊಮ್ಯಾಟೊ ಎಲ್ಲ ಫ್ರೈ ಈಗ ಆಯಿತು. ನಾನು ನೆಕ್ಸ್ಟ್ ಸ್ವಲ್ಪ ಇನ್ನು ಉಪ್ಪು ಉಪ್ಪು. ಹಾಕ್ತೇನೆ. ಸೊ ಇದು ಆಕ್ಚುಲಿ ತುಂಬಾ ಹೊತ್ತು ಏನು ಫ್ರೈ ಆಗಬೇಕು ಅಂತ ಇಲ್ಲ. ಈ ನೂಡಲ್ಸ್ಗೆಲ್ಲ ಸ್ವಲ್ಪ ಹಾಗಾಗಿ ಎಲ್ಲ ಆಗುತ್ತೆ. ಈಗ ಚಕ್ಕರ ಹುಡಿ ಹಾಕ್ತೀನಿ ಸ್ವಲ್ಪ ರುಚಿಗೆ ಮೆಣಸಿನ ತಕ್ಕಂತೆ. ಪುಡಿ. ಹೌದು, ಓಕೆ. ಸ್ವಲ್ಪ ಹರಿಸಿ ನೋಡಿ. ಸ್ವಲ್ಪ ಪೆಪ್ಪರ್ ಪೌಡರ್. ಓಕೆ. ಹಾಗೂ ಜಿಂಜರ್ ಗಾರ್ಲಿಕ್ ಕಾಯಿ ಮೆಣಸು ಹಾಕಿದ ಪೇಸ್ಟ್. ಈಗ ಮಸಾಲೆ ಎಲ್ಲ ರೆಡಿ ಆಯಿತು, ತರಕಾರಿ ವೆಜಿಟೇಬಲ್ ಹಾಕಿ. ಈಗ ನಾನು ಅದನ್ನು ಬೆಂಕಿ ಸ್ವಲ್ಪ ಸಣ್ಣದು ಮಾಡಿ ನೂಡಲನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕೊಳ್ಳೋದು. ಓಕೆ. ಕಲರ್ಫುಲ್ ಕಾಣ್ತದಲ್ಲ. ಸೊ ಕೇಸರಿ ಬಿಳಿ ಹಸಿರು ಕೂಡ ಅದರಲ್ಲೇ ಇದೆ. ಸ್ವಾತಂತ್ರ್ಯದ್ದು ಬಾವುಟದ ಕಲರ್ ಪ್ರತೀಕವಾಗಿ. ನನಗೆ ಖುಷಿ ಕೊಟ್ಟದ್ದು ಟೂರ್ನಲ್ಲಿ ವಾಘಾ ಬಾರ್ಡರ್. ಅಲ್ಲಿ ಕಮಾಂಡರ್ನವರು, ಅಲ್ಲಿ ದೇಶ ಪ್ರೇಮಿಗಳು ಎಲ್ಲ, ಈ ಮಿಲಿಟರಿ ಲೀಡರ್ಸ್ನವರೆಲ್ಲ ಅದೊಂದು ದೇಶಭಕ್ತಿ ಗೀತೆ ಅಂದರೆ ಕೇಳುವಂಥದ್ದು ಹಿಂದಿಯಲ್ಲಿ. ಹೌದು, ಅಯ್ಯೊಬ್ಬ ತುಂಬ ಸಂತೋಷ ಕೊಟ್ಟಿದ್ದು ನನಗೆ. ಹಾಗೆ ಮಾತಾಡ್ತಾ ಇದು ಕೂಡ ರೆಡಿ ಆಯಿತು. ರೆಡಿ. ಕೊನೆಯದಾಗಿ ನಾವು ಅದಕ್ಕೆ ಸೋಯಾ ಸಾಸ್ ಲಾಸ್ಟಿಗೆ. ಓಕೆ. ಒಂದು ಚೂರು ಲಿಂಬೆ ರಸ. ಈಗ ಅದರಲ್ಲಿ ಹುಳಿ ಅಂಶ ಇರುತ್ತಲ್ಲ, ಮತ್ತೆ ಪುನಃ ಯಾವುದರಲ್ಲಿ? ಲಿಂಬೆ ಹಣ್ಣು ಬೇಕು. ಇಲ್ಲ, ಸೋಯಾ ಸಾಸ್ ಸ್ವಲ್ಪ. ಮತ್ತೆ ಒಂದು ಸುತ್ತು ಒಂದು ಟೇಸ್ಟಿಗೆ. ಹಾಂ, ಎಸ್. ಕೊತ್ತಂಬರಿ ಸೊಪ್ಪು. ಆಯ್ತು, ಈಗ ರೆಡಿ. ಎಸ್, ಪ್ರಾನ್ಸ್ ನೂಡಲ್ಸ್ ಇಸ್ ರೆಡಿ. ಸುಕನ್ಯರವರು, ಎಟ್ಟಿ ನೂಡಲ್ ಬಿರಿಯಾನಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಘಮ ಬರ್ತಾ ಇದೆ, ಖುಷಿ ಅನ್ನಿಸ್ತಾ ಇದೆ. ಒಳ್ಳೆ ಅರೋಮಾ ಆ್ಯಕ್ಚುಲಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಆಗಿದೆ ನೋಡಿ. ಖಂಡಿತ ಹಸಿವು ಜೋರಾಗ್ತಾ ಇದೆ ನನಗೀಗ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಸಿ ಬಿಸಿ ಪ್ರಾನ್ಸ್ ನೂಡಲ್ಸ್ ರೆಡಿಯಾಗಿದೆ. ನನಗಂತೂ ಹಸಿವು ಜಾಸ್ತಿ ಆಗ್ತಾ ಇದೆ. ಟೇಸ್ಟ್ ನೋಡಲೇಬೇಕು. ಸೊ ಮೊದಲು ನೀವು ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪ್ರಾನ್ಸ್ ನೂಡಲ್ಸ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿನಲ್ಲಿ ಸಿಗಡಿ ಮೀನನ್ನು ಬೇಯಿಸಿಟ್ಟುಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ, ಅರಶಿನ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಪೇಸ್ಟ್ ಹಾಕಿ ಕಲಸಿಟ್ಟ ಈ ಮಿಶ್ರಣವನ್ನು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ಆನಂತರ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ ಹಾಕಿ ಹುರಿದು ಬೇಯಿಸಿ.
ತರಕಾರಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಅರಶಿನ ಪುಡಿ, ಕರಿಮೆಣಸು ಪುಡಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿದ ನೂಡಲ್ಸನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಕೊನೆಯಲ್ಲಿ ಕರಿದಿಟ್ಟ ಸಿಗಡಿ ಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಬಾಯಲ್ಲಿ ನೀರೂರಿಸುವ ಪ್ರಾನ್ಸ್ ನೂಡಲ್ಸ್ ಸವಿಯಲು ಸಿದ್ಧ. ಎಸ್, ಟೇಸ್ಟ್ ನೋಡೇ ಬಿಡೋಣ. ಖಂಡಿತ. ಆದರೆ ಫಸ್ಟ್ ಇದಲ್ಲ. ಸೊ ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ಅದರ ಪ್ರಯುಕ್ತ ನೀವು ಸ್ವೀಟ್ ಡಿಶ್ ಮಾಡಿದಿರಿ. ಫಸ್ಟ್ ಇದನ್ನು ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಹಿರಿಯರು ಮೊದಲು, ಹೇಗಾಗಿದೆ? ಪರವಾಗಿಲ್ಲ. ಮಾಡಿದವರು ಹೊಗಳ್ಕೊಳ್ಬಾರ್ದು ಅಂತೇಳಿ ಪರವಾಗಿಲ್ಲ ಹೇಳ್ತಾ ಇದ್ದೀರಿ, ಬಟ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಆ ಹಲಸಿನ ಹಣ್ಣಿನ ಫ್ಲೇವರ್ ಸಿಗ್ತಾ ಇದೆ. ಅದು ಆ್ಯಕ್ಚುಲಿ ನಾವು ಏನೇ ಡಿಶ್ ಮಾಡಿದ್ರು ಆ ಫ್ಲೇವರ್ಸ್ ಅದರಲ್ಲಿ ಇನ್ನೂ ಇನ್ಫ್ಯೂಸ್ ಆಗಿರಬೇಕು, ಆಗಲೇ ಅದು ಟೇಸ್ಟಿ ಅನ್ಸೋದು. ಯಾವ ಡಿಶ್ ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗಬೇಕು. ಮತ್ತು ಹಾಕುವ ಪ್ರಮಾಣದಲ್ಲೆಲ್ಲ ಹಾಕಿದರೆ ಟೇಸ್ಟ್ ಖಂಡಿತ ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಈಗ ಕಾಯ್ತಾ ಇರುವಂಥ ನೂಡಲ್ಸ್. ಸೊ ನೂಡಲ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಆಗ್ತದೆ. ಅದರಲ್ಲೂ ನೀವು ಪ್ರಾನ್ಸ್ ನೂಡಲ್ಸ್ ಮಾಡಿದ್ರಿ, ಟೇಸ್ಟ್ ನೋಡಿ ಮೇಡಮ್. ಬರೀ ಪ್ರಾನ್ಸಾ? ನೂಡಲ್ಸ್ ಎಸ್. ಪ್ರಾನ್ಸ್ ನೂಡಲ್ಸ್. ಸರಿಯಾಗಿದೆ, ಸಖತ್ತಾಗಿದೆ, ಸೂಪರ್ ಟೇಸ್ಟಿ, ಆಸಮ್. ಪೂರ್ತಿ ನನಗೆ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ತಿಂತಾ ಇದ್ರೆ ಅದು ಅಂದರೆ ಯೂಶ್ವಲಿ ನಾವು ಪ್ರಾನ್ಸ್ ನೂಡಲ್ಸ್ ಎಲ್ಲ ಮಾಡಿದರೆ ನೂಡಲ್ಸ್ ಫ್ಲೇವರ್ ಇರುತ್ತೆ, ಬಟ್ ಪ್ರಾನ್ಸ್ ಹಾಗೆ ನಾವು ಬಿಸಿ ಮಾಡಿ ಅದಕ್ಕೆ ಹಾಕಿದಾಗಿರುತ್ತೆ. ಬಟ್ ಇದರಲ್ಲೂ ಕೂಡ ಆ ಟೇಸ್ಟ್ ಅಂದರೆ ನೀವು ಮ್ಯಾರಿನೇಟ್ ಮಾಡಿ ಡೀಪ್ ಫ್ರೈ ಮಾಡಿ ಮಾಡಿರೋದ್ರಿಂದ ಆ ಟೇಸ್ಟ್ ಒಂದೇ ರೀತಿಯಾಗಿದೆ ಎಲ್ಲ ಪೂರ್ತಿಯಲ್ಲಿ. ವೆರಿ ಟೇಸ್ಟಿ, ತುಂಬ ಖುಷಿ ಆಯಿತು. ಆಸಮ್. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಒಳ್ಳೆ ಅಡುಗೆ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಿ, ಹೇಗನಿಸ್ತು ನಿಮಗೆ ಇವತ್ತು ಅಡುಗೆ ಮಾಡಿ? ತುಂಬ ಸಲ ಬಂದಿದ್ದೇನೆ, ಆದರೆ ಇವತ್ತು ಮತ್ತು ಸಂತೋಷ ಪಟ್ಟದಂದರೆ ಸ್ವಾತಂತ್ರ್ಯ ದಿನಾಚರಣೆ ನಾಳೆ, ಇವತ್ತಿನಿಂದ ನಮ್ಮ ಟಿ ವಿಯಲ್ಲಿ ಬಂದು ಇದೊಂದು ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತು ನಾನು ನನ್ನ ಜನ್ಮದಾತರನ್ನು ಅಪ್ಪ ಅಮ್ಮನನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರಿಗೆ ಅರ್ಪಿಸ್ತೇನೆ ಎಂದು ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಅವರ ತಂದೆ ತಾಯಿಗೆ ಆಭಾರಿ ಆಗಿರಬೇಕು. ಖಂಡಿತ ಖಂಡಿತ. ಸೊ ನಿಮಗೂ ಕೂಡ ನಾವು ಆಭಾರಿ ಆಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ ಕೊಟ್ಟ ನಮ್ಮ ಟಿ ವಿಯವರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಟಿ ವಿಯನ್ನು ವೀಕ್ಷಿಸುವ ಸಮಸ್ತ ವೀಕ್ಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆ ಕೂಡ ಹೇಳ್ಕೊಡ್ತೀರಿ, ಧನ್ಯವಾದಗಳು. ನೂಡಲ್ಸ್ ಇದ್ದರೆ ಅದು ಕೂಡ ಮಧ್ಯಾಹ್ನದ ಊಟಕ್ಕೆ ನೂಡಲ್ಸ್, ಪ್ರಾನ್ಸ್ ನೂಡಲ್ಸ್, ಸಕ್ಕತ್ತಾಗಿದೆ ಟೇಸ್ಟ್. ಸೊ ನಾನು ಇದನ್ನೆಲ್ಲ ಖಾಲಿ ಮಾಡಬೇಕು. ಮತ್ತೆ ಮುಂದಿನ ಸಂಚಿಕೆ ಅಂದರೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.